ಮೇ 1 ವಿಶ್ವದಾದ್ಯಂತ ಕಾರ್ಮಿಕರ ದಿನಾಚರಣೆ ಆಚರಿಸುತ್ತಿದ್ದು, ಇದೇ ಸಂದರ್ಭದಲ್ಲಿ ಕನ್ನಡದ ಚಲನಚಿತ್ರ ನಟಿ, ನಿರ್ಮಾಪಕಿ ಹಾಗೂ ಇಂದಿರಾ ಗಾಂಧಿ ಅಭಿಮಾನಿಗಳ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮುನಿರತ್ನ ಯಾದವ್ ಅವರು ನಮ್ಮ ತುಮಕೂರು ಮಾಧ್ಯಮದ ಜೊತೆ ಮಾತನಾಡಿ, ಕಾರ್ಮಿಕರ ನೀತಿಗಳನ್ನ ನೀವು ಅದ್ರ ಜಾರಿಗೆ ತರಬೇಕಾಗಿರೋದಕ್ಕೆ ಅವ್ರು ಸ್ಟ್ರೈಕ್ ಮಾಡ್ಬೇಕಾ? ನಿಮ್ಮ ಹತ್ರ ಬಂದು ಮಕ್ಕಳು ಕಾಲೇಜ್ಗೆ ಎಕ್ಸಾಮ್ ಬರ್ದಿದ್ದಾರೆ, ಅದನ್ನ ಬೇಡ ಅಂತ ಹೇಳ್ತಿರಲ್ಲ, ಮತ್ತೆ ಬರಿಬೇಕು ಅಂತ ಹೇಳ್ತಿರಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ಎಷ್ಟು ಕಷ್ಟಪಟ್ಟಿರ್ತಾರೆ, ವರ್ಷ ಪೂರ್ತಿ ಓದಿ ಒಂದು ಎಕ್ಸಾಮ್ ಟೈಮ್ ಬರುತ್ತೆ ಅಂತಂದ್ರೆ ಆ ಟೈಮ್ಗೆ ಮಕ್ಕಳಿಗೆ ಕೆಲವು ಮಕ್ಕಳು ಹುಷಾರಿಲ್ಲ ಆಗ್ಬಿಡ್ತಾರೆ. ಎಕ್ಸಾಮ್ ಎಲ್ಲ ಬರೆದು ಖುಷಿಯಾಗಿ ಇನ್ನೇನು ರಿಸಲ್ಟ್ ಬರುತ್ತೆ ಅಂತ ಕಾಯುವಾಗ ಮತ್ತೆ ನೀವು ಎಕ್ಸಾಮ್ ಮಾಡ್ತೀನಿ ಅಂತೀರಲ್ಲ, ಇದು ಯಾವ ನ್ಯಾಯ? ಎಲ್ಲ ಯಾವ ರೀತಿ ಉಪಯೋಗಿಸ್ತೀರಿ ನೀವು ತಲೆಗಳನ್ನ, ಬುದ್ಧಿಗಳನ್ನ? ದೊಡ್ಡವರು ಸ್ವಲ್ಪ ತಲೆ ಓಡಿಸಿ ಆ ಮಕ್ಕಳಿಗೆ ಮತ್ತೆ ಓದಿ ಏನಾಗಬೇಕು ಅವ್ರ ಮಕ್ಕಳೆಲ್ಲ? ಮೊದಲೇ ಈ ಕೊರೋನಾ ಸಂಕಷ್ಟದಿಂದ ಆಚೆ ಬಂದು ಸ್ಕೂಲ್ಗಳು ಓಪನ್ ಆಗಿದೆ, ಕಾಲೇಜ್ಗಳು ಓಪನ್ ಆಗಿದೆ, ಮನೆಗಳಲ್ಲಿ ಕುತ್ಕೊಂಡು ಓದಿ ಆ ಕಷ್ಟದಲ್ಲಿ ಬಂದು ಎಕ್ಸಾಮ್ಗಳು ಬರೀತಾ ಇದ್ದಾರೆ ಪಾಪ. ಅದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ನಿಮ್ಗೆ? ಒಂದ ಎರಡ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಹೋದ್ರೆ ಮೈಕ್ ಹಿಡಿದಿದ್ದೀನಿ ಇವಾಗ ರಾತ್ರಿ ಆದ್ರೂ ಆಗುತ್ತೆ. ಅಷ್ಟು ಸಮಸ್ಯೆಗಳ ಗೋಪುರಗಳೇ ಇದೆ ನಿಮ್ಮ ಹತ್ರ. ಅದನ್ನ ಪರಿಹರಿಸಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಆಯ್ತಾ? ದಯವಿಟ್ಟು ಕಾರ್ಮಿಕರನ್ನ, ರೈತರನ್ನ ಮನಸ್ಸಿಗೆ ತಗೊಂಡು ಅವ್ರ ಕಷ್ಟ ಸುಖಗಳನ್ನ ಅರ್ಥ ಮಾಡಿಕೊಂಡು ಒಳ್ಳೆ ಯೋಜನೆಗಳನ್ನ ಜಾರಿಗೆ ತಗೊಂಡು ಅಷ್ಟು ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈಗ ತಮ್ಮೆಲ್ಲರಿಗೂ ಗೊತ್ತಿದೆ, ಕಮಿಷನ್ ಪಕ್ಷ ಅಂತ ಹೆಸರೇ ಬಂದ್ಬಿಟ್ಟಿದೆ. ಅದು ಏನು ಅರ್ಧಕ್ಕರ್ಧ 50% 40% ಕಮಿಷನ್ ಪಕ್ಷ. ಯಾವ ಪಕ್ಷ? ಬಿಜೆಪಿ ಪಕ್ಷ. ಇಡೀ ಹಿಸ್ಟ್ರಿಲಿ, ಇತಿಹಾಸದಲ್ಲಿ ಯಾವತ್ತಾದ್ರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿ ಒಂದು ನ್ಯೂಸ್ ಬಂದಿದ್ಯಾ? ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಗೊತ್ತು, ಅವರೆಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಒಂದು ಕಾಂಗ್ರೆಸ್ ಪಕ್ಷನ ಸ್ಥಾಪಿಸಿ ಇವತ್ತು ಜನಗಳ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಸಂತೋಷ್ ಪಾಟೀಲ್ ಸಾಯ್ತಾ ಇರ್ಲಿಲ್ಲ. ಈಶ್ವರಪ್ಪನವ್ರು ಕೊಟ್ಟಂತ ಕಿರುಕುಳದಿಂದ ಅವ್ರು ಸತ್ತಿರೋದಂತ ಇಡೀ ಜನಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಟ್ಟಿದೆ. ಬೇಕಿತ್ತ ಒಬ್ಬ ವ್ಯಕ್ತಿ ಬಲಿ ಬೇಕಿತ್ತ? 40% ತಗೊಂಡು ನೀವು ಉದ್ಧಾರ ಆಗ್ತೀರಾ? ಅವ್ರ ಶಾಪ ನಿಮ್ಗೆ ತಗಲೋದಿಲ್ವಾ? 40% ಅದನ್ನು ಅವ್ರು 3 ಕಾಸು ಬರುತ್ತೆ ಅಂದ್ರೆ 6 ಕಾಸು ಕೇಳ್ತಿರಲ್ಲ. ಪಟ್ಟಿರೋ ಕಷ್ಟಗಳಲ್ಲಿ ಏನೋ ಒಂಚೂರು ಉಳ್ಕೊಳ್ಳುತ್ತೆ, ಜೀವನಗಳು ಮಾಡೋಣ ಅಂತ ಕಾಯ್ತಾ ಇರ್ತಾರೆ. ಆ ಹೆಣ್ಮಗಳು ರೋದನೆ ನೋಡಿದ್ರ, ಮಗು ರೋದನೆ ನೋಡಿದ್ರ, ಅವ್ರ ಮನೆ ನಡೀತಾರ ಕಡೆ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಅದೇ ನ್ಯಾಯವಾದ ರೀತಿಯಲ್ಲಿ ನೀವು ಈ ಕೆಲಸಗಳನ್ನ ಮಾಡ್ಕೊಂಡು ಹೋಗಿದ್ದಿದ್ರೆ, ಕಮಿಷನ್ ತಗೊಳ್ದೆ, ಅವ್ರ ಸಂಸಾರ ಎಷ್ಟು ಚೆನ್ನಾಗಿರೋದು. ಅವ್ರು ನಾನು ನಿಜ ಹೇಳ್ಬೇಕು ಅಂತಂದ್ರೆ ನಿಮಗೆ ನಾನು ಪ್ರಶ್ನೆ ಇಡ್ತಾ ಇದ್ದೀನಿ, ಜನಗಳಿಗೆ ಪ್ರಶ್ನೆ ಇಡ್ತಾ ಇದ್ದೀನಿ. ಈಗ ನೀವು ನೆಮ್ಮದಿಯಾಗಿ ಸುಖವಾಗಿದ್ದೀರಾ? ನಮ್ಮ ರಾಜಕೀಯದ ನೀತಿ ನಿಯಮಗಳನ್ನ ನೀವು ಒಪ್ಕೊಳ್ತಾ ಇದ್ದೀರಾ? ಅಟ್ ಪ್ರೆಸೆಂಟ್ ಹೇಗಿದ್ದೀರಾ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಸೊ ಇನ್ನು ಮುಂದಾದರೂ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ನಿಮಗೆ ಯಾವ ಪಕ್ಷ ಇದ್ರೆ ಅನುಕೂಲಗಳನ್ನ ಮಾಡಿಕೊಡುತ್ತೆ, ಮಕ್ಕಳಿಗೆ ವಿದ್ಯಾಭ್ಯಾಸಗಳು, ದೊಡ್ಡವರಿಗೆ ಉದ್ಯೋಗಗಳು, ಇವೆಲ್ಲ ಇದ್ರೇನೆ ಸಂಸಾರ, ಮನೆಗಳು ಚೆನ್ನಾಗಿರೋದು. ಮನೆಗಳು ಚೆನ್ನಾಗಿದ್ರೇನೆ ನಮ್ಮ ರಾಜ್ಯನೂ ಚೆನ್ನಾಗಿರೋದು. ಅದನ್ನ ಅರ್ಥ ಮಾಡ್ಕೋಬೇಕು. ಈ ಒಂದು ಕಾರ್ಮಿಕ ದಿನಾಚರಣೆಗೆ ಇವತ್ತು ನಾನು ಹಿರಿಯೂರಿಗೆ ಗೆಸ್ಟಾಗಿ ಬಂದಿದ್ದೀನಿ. ಕಾರ್ಮಿಕರ ನೋವುಗಳನ್ನ ನೋಡ್ತಾ ಇದ್ರೆ ಅವ್ರಿಗೆ PF ಅದು ಏನೇನೋ ಸುಮಾರು ವಿಷಯಗಳಿದೆ ಅವ್ರಿಗೆ ಹಣ ಬರುವಂಥದ್ದು. ಅದೆಲ್ಲ ನಿಲ್ಲಿಸಿದ್ರೆ ಅದು ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ವಿಷಯ. ಅಟ್ಲೀಸ್ಟ್ ಅವ್ರು ಬರಬೇಕಾಗಿರ್ತಕ್ಕಂತಹ ವೇತನ ಮಂತ್ಲಿ ಬರುತ್ತಲ್ಲ, ಸ್ಯಾಲ್ರಿ, ಅದಕ್ಕೇನೆ ಕುತ್ತು ತಂದಿದ್ದೀರಲ್ಲ. ಎಲ್ಲಿ ಹೋಗ್ಬೇಕು ಅವರು? ಏನ್ ಮಾಡಬೇಕು? ಕಾರ್ಮಿಕರನ್ನ ನೀವು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಹೇಗೆ ಸ್ವಾಮಿ? ಕಾರ್ಮಿಕರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಕಷ್ಟಪಡ್ತಾರೆ. ಆ ಕಷ್ಟಪಟ್ಟಿದ್ದ ಪ್ರತಿಫಲನ ತಗೊಂಡೋಗಿ ಅವ್ರ ಮನೆಗಳಲ್ಲಿ ರೇಷನ್ ತಗೊಂಡು ಬಾಡಿಗೆಗಳು ಕಟ್ಕೊಂಡು ಜೀವನಗಳು ಮಾಡ್ತಾರೆ. ನೀವು ಅದಕ್ಕೇನೆ ಅಷ್ಟು ತಿಂಗಳಾಗ್ಲಿ ಇಷ್ಟು ತಿಂಗಳಾಗ್ಲಿ ಅಂದ್ಬಿಟ್ಟು ಸ್ಯಾಲ್ರಿಗಳು ಕೊಡ್ತೀರಾ, ಅವ್ರಿಗೆ ಇದ್ದಿರಲ್ಲ. ಅವ್ರ ಕಷ್ಟ ಸುಖಗಳು ನಿಜವಾಗ್ಲೂ ಅವ್ರ ಶಾಪ ಮುಟ್ಟದೇ ಇರೋದಿಲ್ಲ.
ಹೇಳ್ತಾ ಇದ್ದೀನಿ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಕಾರ್ಮಿಕರದು ರೈತರದು ಶಾಪ ಇದೆಯಲ್ಲ ಅದನ್ನ ನಿಮಗೆ ತಡ್ಕೊಳಕ್ಕಾಗಲ್ಲ ಆಯ್ತಾ. ಹೊಟ್ಟೆ ತುಂಬ ಅನ್ನ ತಿಂತಾ ಇದ್ದವ್ರು ಇವತ್ತು ನಾವು ಮೊನ್ನೆ ಒಬ್ಬರನ್ನ ಕೇಳಿದೆ, ಯಾಕೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಊಟ ಮಾಡೋಕ್ಕಾಗಲ್ವಪ್ಪ ಅಂದಿದ್ದಕ್ಕೆ, ಅಷ್ಟು 3 ಹೊತ್ತು ತಿನ್ನಷ್ಟು ನಮಗೆ ಸಂಪಾದನೆ ಆಗ್ತಾ ಇಲ್ಲ, ಅನ್ನ ಇಲ್ಲ ಮನೇಲಿ ಅಂತಾರೆ ಜನ. ಅರ್ಥ ಮಾಡ್ಕೊಳ್ಳಿ ಸ್ವಾಮಿ, BJP ಕೇಳಿಸ್ಕೊಳ್ಳಿ. ನೀವು ರಾಜಕೀಯಕ್ಕೆ ಬಂದಿದ್ದೀರಾ, ನಿಮ್ಮ ಸರ್ಕಾರ ಇದೆ, ಜನಗಳಿಗೆ ಮಾತ್ರ ಕೊರತೆಗಳ ಪಟ್ಟಿನೇ ಇದೆ. ಜನಗಳಿಗೆ ಕೊರತೆಗಳನ್ನ ನೀವು ನೀಗಿಸುವಂತಹ ವ್ಯವಸ್ಥೆಗಳನ್ನ ರೂಪಿಸ್ಕೊಳ್ಳಿ, ಇಲ್ಲಾಂದ್ರೆ ಇಳಿತಾರೆ ಸೀಟಿಂದ. ನಿಮ್ಗೆ ಆಗಲ್ಲ ಅಲ್ಲ, ನಿಮ್ಗೆ ಯೋಗ್ಯತೆ ಇಲ್ಲ ಅಲ್ವಾ, ಬೇಡ ಇಳೀರಿ. ಇದ್ದಾರೆ ಅದಕ್ಕೆ ಅಂತ ಮಹನೀಯರಿದ್ದಾರೆ, ಅವ್ರ ಯೋಜನೆಗಳನ್ನ ರೂಪಿಸ್ತಾರೆ, ಜನಗಳಿಗೆ ಹೊಟ್ಟೆ ತುಂಬಿಸ್ತಾರೆ. ನಮಸ್ಕಾರ, ನನ್ನ ಹೆಸರು ಪುಂಡರತ್ನ ಯಾದವ್. ನಮ್ಮ ಇಂದಿರಾ ಗಾಂಧಿ ಅಭಿಮಾನಿಗಳ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿದ್ದೀನಿ. ಹಾಗೆಯೇ ಕಾಂಗ್ರೆಸ್ ಪಕ್ಷದಲ್ಲಿ KPCCಯಲ್ಲಿದ್ದೀನಿ. ಕರ್ನಾಟಕದ ಪ್ರತಿಯೊಬ್ಬ ಕಾರ್ಮಿಕರು ಮತ್ತು ರೈತರು ನಮ್ಮ 2 ಕಣ್ಣುಗಳಿದ್ದಾವೆ. ಈ ದಿನ May 1 ತಮಗೆಲ್ಲರಿಗೂ ಗೊತ್ತಿದೆ, ಕಾರ್ಮಿಕ ದಿನಾಚರಣೆ. ಸೊ ತಮ್ಮೆಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಈಗ ನಮ್ಮ ರಾಜ್ಯದಲ್ಲಿ BJP ಸರ್ಕಾರದ ವೈಫಲ್ಯತೆಗಳನ್ನ, ದೌರ್ಜನ್ಯಗಳನ್ನ ತಾವೆಲ್ಲರೂ ನೋಡ್ತಾನೆ ಬಂದಿದ್ದೀರ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ರಾಜಕೀಯ ನೀತಿಗಳು ಹೇಗಿತ್ತು, ಅದೇ ಈಗ BJP ಸರ್ಕಾರ ಇದ್ದಾಗ ಹೇಗಿದೆ ಅಂತ ಜನಗಳ ಬಾಯಲ್ಲೇ ಬರ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಕಾರ್ಮಿಕರ ವಿಷಯ ತಗೊಂಡ್ರು ಉದ್ಯೋಗ ಮುಖ್ಯವಾಗಿ ಬರುತ್ತೆ. ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬೋದು ರೈತರಿಂದ ಮತ್ತು ಕಾರ್ಮಿಕರಿಂದಲೇ ತಮ್ಮೆಲ್ಲರಿಗೂ ಉದ್ಯೋಗ ಅವಕಾಶಗಳನ್ನ ಒದಗಿಸ್ತೀನಿ ಅಂತ ಹೇಳಿದಂಥ BJP ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲಿ ಯಾರು ಉದ್ಯೋಗಗಳಿದೆ, ಎಲ್ಲರೂ ಮನೆಗಳಲ್ಲಿದ್ದಾರೆ. ನೀವು ಯಾವಾಗ ಯುವಕರಿಗೆ ಉದ್ಯೋಗಗಳನ್ನ ಕೊಡ್ತೀರೋ ಅವತ್ತೇ ನಮ್ಮ ರಾಜ್ಯ ಇಂಪ್ರೂವ್ ಆಗೋದು ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ರೈತರಿಗೆ ಏನು ನೀವು ಸವಲತ್ತುಗಳನ್ನ ಕೊಡ್ತಾ ಇದ್ದೀರಾ? ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅವ್ರು ಬೆಳೆದಿರತಕ್ಕಂಥ ಬೆಳೆಗೆ ಯಾವ ರೀತಿ ನೀವು ನ್ಯಾಯ ಒದಗಿಸ್ತಾ ಇದ್ದೀರಾ? ಏನು ಮಾಡ್ತಾ ಇಲ್ಲ. ಸೊ ಈ ರೀತಿ ಒಂದು ಒಳ್ಳೆ ಯೋಜನೆಗಳನ್ನ ಜಾರಿಗೆ ತರ್ತಾ ಇಲ್ಲ. ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 164 ಯೋಜನೆಗಳಲ್ಲಿ ಒಂದು ಯೋಜನೆ ಫೇಲಿಯರ್ ಆಗಿದೆ. ಸಂಪೂರ್ಣವಾಗಿ ಅವರ ಅಧಿಕಾರಾವಧಿನ ಮಾಡಿದ್ದಾರೆ ಅಂತಂದ್ರೆ ಒಂದು ಬ್ಲಾಕ್ ಡಾಟ್ ಇದೆ. ಅದನ್ನ ಜನಗಳೇ ಅರ್ಥ ಮಾಡ್ಕೋಬೇಕು. ನಮಗೆ ಕಾಂಗ್ರೆಸ್ ಸರ್ಕಾರ ಬೇಕಾ, BJP ಸರ್ಕಾರ ಬೇಕಾ, JDS ಬೇಕಾ, ಮತ್ತೊಂದು ಬೇಕಾ, ಏನು ಅಂತ ಜನಗಳೇ ಅರ್ಥ ಮಾಡ್ಕೋಬೇಕು. ನಾವು ಬಂದು ನಿಮ್ಮ ಹತ್ರ ನಮ್ಗೆ ವೋಟ್ ಹಾಕಿ ಅಂತ ಕೇಳೋಂಥ ಪರಿಸ್ಥಿತಿ ನೀವು ತರಬೇಡಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಯಾವ ರೀತಿ ಖುಷಿಯಾಗಿ ಊಟ ಮಾಡ್ತಾ ಇದ್ವಿ, ಅನ್ನಭಾಗ್ಯ, ಕ್ಷೀರಭಾಗ್ಯ, ಹೆಣ್ಮಕ್ಳಿಗೆ ಎಜುಕೇಷನ್ಗೆ ಎಷ್ಟು ಭಾಗ್ಯಗಳನ್ನ ನಿರೂಪಿಸಿದ್ದಾರೆ, ಎಲ್ರಿಗೂ ಗೊತ್ತಿರೋ ವಿಷಯ ತಾನೇ. ಹಾಗಿದ್ರು ನೀವು ಈ ಒಂದು ಇದೇ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅಭಿಮಾನಿಗಳ ವೇದಿಕೆಯ ರಾಜ್ಯ ಸಂಸ್ಥಾಪಕರಾದ ರಂಗಪ್ಪ ಯಾದವ್ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ಇವತ್ತು ಮಾಜಿ ಸಚಿವರಾದಂಥ ಸುಮಲತಾ ಡಿಜಿಟಲ್ ಸದಸ್ಯತ್ವ 92,500 ತತ್ರವಾಗಿ ಮಾಡಿಸಿದ್ದಾರೆ ಅನ್ನೋದು ಅದು ಗಮನಕ್ಕೂ ಬರುತ್ತೆ. ಅವರು ಮಾಧ್ಯಮದಲ್ಲಿ ನಾನು ನೋಡೋದಕ್ಕೆ ಪತ್ರಿಕೆಯಲ್ಲಿ. ಅದ್ರ ಜೊತೆಗೆ ಅದು ಮಾಡಿಸ್ತಕ್ಕಂಥದ್ದು ಮಾಡೋದ್ರೆಲ್ಲ ಯಾರು ಮತದಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ 92,000 ನಾವು ಡಿಜಿಟಲ್ ಸದಸ್ಯತ್ವ ಮಾಡಿದಂತ ಈಗ ಗೆಲ್ಲಕ್ಕಾಗಲ್ಲ ಚುನಾವಣೆ. ಹಾಗಾಗಿ ಶ್ರಮನೂ ಆಗ್ಬೇಕು, ನಾವು ಶ್ರಮನೂ ವಹಿಸ್ಬೇಕಿದೆ. ನಾವು ಯಾವುದೇ ಕಾರಣಕ್ಕೂ ನಾವು ಗೆದ್ದಿದ್ವಿ ಅನ್ನೋದು ಮತ್ತೊಂದು ಇನ್ನೊಂದು ಹೇಳಿಕೆಗಳು ಹೇಳ್ಕೊಂಡು ಹೋಗ್ತಕ್ಕಂಥದ್ದಲ್ಲ. ನಾವು ಪ್ರತಿಯೊಂದು ಮತದಾರರನ್ನ ಭೇಟಿ ಮಾಡಿ ಗ್ರೌಂಡ್ ವರ್ಕ್ ಮಾಡಿ ಅದಾದ ನಂತರ ನೋಡ್ಬೇಕಿನ್ನ ಕ್ಯಾಂಡಿಡೇಟ್ ಅಲ್ಲೂ ಸಮೇತ ಇಲ್ಲಿ ಆಕಾಂಕ್ಷಿಗಳು ಸುಮಾರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು 2-3 ನನ್ನ ಗಮನಕ್ಕೆ ಬಂದಂಗೆ ಈಗ 3 ಜನ ಬಂದಿದ್ದಾರೆ. ಟಿಕೆಟ್ ಯಾರಿಗಾಗುತ್ತೆ ನಾವು ನೋಡ್ಕೊಂಡು ಅದಾದ ನಂತರ ಕಾಂಗ್ರೆಸ್
ಕಾಂಗ್ರೆಸ್ ಪಕ್ಷ ಅಂತೂ ಅಧಿಕೃತವಾಗಿ ಮುಂದಿನ ದಿನಮಾನಗಳಲ್ಲಿ ಅಧಿಕಾರ ಎಲ್ಲ ಕಾರ್ಮಿಕರ ದಿನದ ಅಂಗವಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಮಿಕ ದಿನದ ಅಂಗವಾಗಿ ನಮ್ಮ ಇಂದಿರಾ ಗಾಂಧಿ ಅಭಿಮಾನಿಗಳ ವೇದಿಕೆಯ ವತಿಯಿಂದ ಇಡೀ ಕರ್ನಾಟಕ ರಾಜ್ಯದಂತ ಈ ಕೂಲಿ ಕಾರ್ಮಿಕರಿಗೆ ಮತ್ತು ಕಟ್ಟಡ ಕಾರ್ಮಿಕರಿಗೆ ಏನು ಕಾರ್ಯಗಳನ್ನು ಮಾಡ್ತಿದ್ದಾರಲ್ಲ ಎಲ್ಲ ಯೂನಿವರ್ಸಿಟಿ ಅದನ್ನು ಕೆಲವು ಹಂಗಾಮಿಯಾಗಿ ಕೆಲವರು 1,500, 2,000, 3,000 ರೀತಿ ಫೀಸ್ಗಳನ್ನ ಇಸ್ಕೊಂಡು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಆದ್ದರಿಂದ ನಮ್ಮ ವೇದಿಕೆ ವತಿಯಿಂದ ಇಡೀ ರಾಜ್ಯದಂತ ಉಚಿತವಾಗಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಇವತ್ತಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲ ಕಾರ್ಮಿಕರು ಎಲ್ಲೂ ದಲ್ಲಾಳಿಗಳ ಹತ್ರ ಹೋಗದೆ ನಮ್ಮ ಇಂದಿರಾ ಗಾಂಧಿ ಅಭಿಮಾನಿಗಳ ವೇದಿಕೆಯ ಕೆಲವು ಜಿಲ್ಲೆಗಳಲ್ಲಿ ಅಧ್ಯಕ್ಷರಿದ್ದಾರೆ, ಪದಾಧಿಕಾರಿಗಳಿದ್ದಾರೆ, ಅವ್ರ ಮುಖಾಂತರ ಅದನ್ನು ನಮಗೆ ತಲುಪಿಸಿದ್ರೆ ನಾವು ಸೀದಾ ಅವರಿಗೆ ಮನೆಗೆ ತಲುಪತಕ್ಕಂಥ ಕೆಲವು ಡಾಕ್ಯುಮೆಂಟ್ಸ್ಗಳಿದ್ದಾವೆ. ಅವರು ನಮ್ಮ ಅಧ್ಯಕ್ಷ ಪದಾಧಿಕಾರಿಗಳನ್ನು ಭೇಟಿ ಮಾಡಿದ್ರೆ ಅವರು ತಿಳಿಸ್ತಾರೆ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತೇಳಿ. ಅವರು ತಿಳಿಸಿದ ನಂತರ ಅವರಿಗೆ ತಲುಪಿಸಿದ್ರೆ ಅವ್ರು ನಮ್ಗೆ ತಲುಪಿಸ್ತಾರೆ. ತಲುಪಿಸಿದ ನಂತರ ನಾವು ಉಚಿತವಾಗಿ ಇಲ್ಲಿಂದ ಮಾಡಿಕೊಡ್ತಕ್ಕಂಥದ್ದನ್ನ ಕೆಲವು ಈಗ ಆಲ್ರೆಡಿ ಇನ್ನೊಂದೇನಂತಂದ್ರೆ ಕೆಲವು ಜಿಲ್ಲೆ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಆಫೀಸ್ ಮಾಡ್ಬೇಕಂತೇಳಿ ಎಲ್ಲ ತೀರ್ಮಾನ ಮಾಡಿದ್ದೀವಿ ಆಲ್ರೆಡಿ. ಅದಾದ ನಂತರ ಅವ್ರಿಗೆ ಅಲ್ಲೇ ಆ ಜಿಲ್ಲೆ ತಾಲೂಕು ಕೇಂದ್ರಗಳಲ್ಲಿ ಸಿಗ್ತಕ್ಕಂಥದ್ದು ಆಗುತ್ತೆ ಮುಂದಿನ ದಿನಗಳಲ್ಲಿ. ಈ ಸಂದರ್ಭದಲ್ಲಿ ಪ್ರೀತಮ್ ಗೌಡ ಅವರು ಮಾತನಾಡಿ, ಪ್ರೀತಮ್ ಗೋಪಿನಾಯಕ್, ಇಂದು ರಾಜ್ಯಾದ್ಯಂತ ಕಾರ್ಮಿಕರ ದಿನಾಚರಣೆ ನಡೀತಾ ಇದೆ. ಸೊ ನನ್ನ ಎಲ್ಲ ಕಾರ್ಮಿಕರ ಮಿತ್ರರು, ಬಂಧುಗಳು, ಅಕ್ಕ ತಂಗಿಗಳಿಗೆ ಶುಭಾಶಯಗಳನ್ನು ಹೇಳ್ತಾ ಅವರಿಗೆಲ್ಲರಿಗೂ ಅವರ ಹಕ್ಕು ಈ ಸರ್ಕಾರದಿಂದ ಏನು ಸಿಗ್ತಾ ಇಲ್ಲ ಅದನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು 100% ನಾವು ಅವರಿಗೆ ಅವ್ರ ರೈಟ್ಸನ್ನು ಅವರಿಗೆ ನಾವು ಅದನ್ನು ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಮಾಡ್ತೀವಿ ಏನಲ್ಲ. ಬಟ್ ಈಗಿನ ಭ್ರಷ್ಟ BJP ಸರ್ಕಾರದ ಅವ್ರಿಗೆ ಯಾವುದೇ ರೀತಿ ಒಂದು ಸಹಾಯನೂ ಬರ್ತಾ ಇಲ್ಲ. ಕಾರ್ಮಿಕರಾಗಿ ಇದ್ದಾರೆ, ಅವರನ್ನು ಬೆಳೆಯೋದಕ್ಕೂ ಬಿಡ್ತಾ ಇಲ್ಲ, ಅವರನ್ನು ಬದುಕೋದಕ್ಕೂ ಬಿಡ್ತಾ ಇಲ್ಲ. ಇಂಥ ಭ್ರಷ್ಟ ರಾಜಕೀಯನ, ಇಂಥ ಒಂದು ಭ್ರಷ್ಟ ರಾಜಕಾರಣ ಪಾರ್ಟಿನ ಆದಷ್ಟು ಜನರಿಗೆ ತಿಳಿಸಿ ಮತ್ತೆ ಇನ್ನು ಯಾವುದೇ ಕಾರಣಕ್ಕೂ BJP ಸರ್ಕಾರ ಬರದಲ್ಲೇ ಇರೋದಕ್ಕೆ ನೋಡ್ಕೊಬೇಕು ಅಂತ ನಾನು ಹೇಳಿ ಮಾಡ್ತೀನಿ. ನಾನು ಒಬ್ಬ ಸಿವಿಲ್ ಇಂಜಿನಿಯರು, ಟೆಕ್ನಾಲಜಿ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. BJP ಅವರು ಅವರಿಗೆ ನ್ಯಾಯವಾಗಿ ಯೋಗ್ಯತೆ ಎಲ್ಲ ಓಟ್ ತಗೊಂಡಿದ್ದೆ. ಸೊ ಯಾವ್ಯಾವ ರೀತಿ ದುಡ್ಡು ಮಾಡಬೇಕು, ಜನಕ್ಕೆ ಚಿತ್ರಹಿಂಸೆ ಕೊಟ್ಟು ನೋಟ್ ಬ್ಯಾನ್ ಮಾಡೋದು, ಎಕ್ಸೆಸ್ ಆಫ್ ಟ್ಯಾಕ್ಸ್ ಕಟ್ಸೋದು, ಇದರಿಂದ ಎಲ್ಲ ದುಡ್ಡು ಮಾಡ್ಕೊಳೋದು, ವೋಟಿಂಗ್ ಮಿಷಿನ್ಗಳನ್ನು ಇನ್ನೂ ಹೊಸ ಟೆಕ್ನಾಲಜಿ. ಚೈನಾದವರಿಗೂ ಇವರಿಗೂ BJP ಸರ್ಕಾರಕ್ಕೂ ಏನೋ ವ್ಯತ್ಯಾಸ ಇಲ್ಲ. ಯಾಕಂದರೆ ಎಲ್ಲ ಡೂಪ್ಲಿಕೇಟ್ ಮಾಡಿದ್ರೆ ಡೂಪ್ಲಿಕೇಟ್ ವೋಟ್ಗಳು ಇರೋದಲ್ಲ. ಇವ್ರು ಯೋಚನೆ ಇಷ್ಟು. ಸೊ ಇವ್ರು ಇನ್ನೊಂದು ಮಿಷಿನ್ ಮಾಡ್ತಾರೆ, ನಾಳೆ ದಿನ ಮನುಷ್ಯನು ಬಂದಿದ್ದಾನೆ ಅಂತ ರೋಬೋಟ್ಸನ್ನು ಬಿಟ್ಬಿಟ್ಟು ಓಡ ಹಾಕಂಥ ಸರ್ಕಾರ ಇದು. ಜನಗಳು ಇವ್ರ ಬಗ್ಗೆ ಅರ್ಥ ಮಾಡ್ಕೊಬೇಕು. ಈ ಥರ ಸರ್ಕಾರ ನಮ್ಗೆ ಬೇಡ ಅಂತೇಳಿ ಯಾರು ನ್ಯಾಯವಾಗಿ ಜನಕ್ಕೆ ನ್ಯಾಯ ಒದಗಿಸ್ತಾರೆ ಅಂದರೆ ನಮ್ಮ ಇಂದಿರಾ ಗಾಂಧಿ ತಾಯಿ, ಆ ತಾಯಿಯಿಂದ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ತನಕ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಸೊ ಅದೇ ವೇದಿಕೆಯಲ್ಲಿ ನಮಗೆ ಇವತ್ತು ನಮ್ಮ ಅಕ್ಕರಾದ ರತ್ನಕ್ಕ ಅವರು ಮತ್ತು ನಮ್ಮ ಬರೋರು ನಮಗೂ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಸೊ ಸಂತೋಷದಿಂದ ಅದನ್ನು ಸ್ವೀಕರಿಸ್ತಾ ನಾವು ನಮ್ಮ ಜನಾಂಗ ಅಲ್ಲದೆ ಬೇರೆ ಎಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಜಾತಿಯವರಿಗೂ ನಮ್ಮ ಕಡೆಯಿಂದ ಏನೇನು ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಅದನ್ನು. ಈ ಸಂದರ್ಭದಲ್ಲಿ ಇಂದು ಪ್ರೀತಾ ಅವರು ಮಾತನಾಡಿ, ಆಗಲ್ಲ, ಲಂಚ ಅನ್ನೋದೇ ಒಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಷ್ಟೇ. ತುಂಬ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಎಕ್ಸಾಂಪಲ್ಲೇ PSI ಎಕ್ಸಾಮ್ ಇಲ್ಲ. ಅಷ್ಟು ಜನ ಓದಿ ಬರ್ದಿದ್ದಾರೆ. ತುಂಬ ಬೇಜಾರಾಗುತ್ತೆ. ಒಂದೊಂದು ವೀಡಿಯೋಸು ನೋಡ್ತಾ ಇದ್ರೆ ಅವ್ರು ವಿಡಿಯೋ ಮಾಡಿ ಹಾಕ್ತಿರೋದು ನೋಡಿದ್ರೆ ಅವ್ರು ಎಷ್ಟು ಕಷ್ಟ ಬಿದ್ದು ಬರ್ದಿರೋರು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಈಗ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ದುಡ್ಡು ಕೊಟ್ಟಿರೋರಿಗೆ ಅಯ್ಯೋ ನಮ್ಗೆ ದುಡ್ಡು ಬರುತ್ತಾ, ನಮಗೆ ಕೆಲಸ ಸಿಗುತ್ತಾ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಈಗ. ಈ ಭಯಗಳು ಇಲ್ಲದೇ ಇರಬೇಕು ಅಂತಂದರೆ ಲಂಚ ಅನ್ನೋ ಸ್ಟಾಪ್ ಆಗಬೇಕಷ್ಟೆ. ಆ ಸ್ಟಾಪ್ ಆದರೆ ಎಲ್ಲನೂ ಚೆನ್ನಾಗೇ ಇರುತ್ತೆ. ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ನಾನು ಇವತ್ತು ಎಜುಕೇಷನ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ದಾಗ ಒಂದು ಸ್ಕಾಲರ್ಶಿಪ್ SC ST ಜನಾಂಗಕ್ಕೆ ಮುಂದೆ ತರೋಕ್ಕೆ ನೋಡಿದ್ರು. ಹಿಂದುಳಿದ ಜನಾಂಗಗಳನ್ನ ಮುಂದೆ ತರೋಕ್ಕೆ ನೋಡಿದ್ರು ಅವರೆಲ್ಲ. ಈಗ ನಮ್ಮನ್ನ ತುಳಿಯೋಕ್ಕೆ ನೋಡ್ತಾ ಇದ್ದಾರೆ BJP ಅವರು ಎಲ್ಲ ಸೇರಿಕೊಂಡು. SC ST ಅಂತ ಅಂದರೆ ಸ್ಕಾಲರ್ ತಗೊಂಡು
ಸ್ಕೋರ್ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಸುಳ್ಳು. ಕಷ್ಟಪಟ್ಟು ಓದೋರಿಗೆ ಈಗಿನ ಸರ್ಕಾರ ಕೈ ಸಾಥ್ ಕೊಡ್ತಾ ಇಲ್ಲ ಅವ್ರಿಗೆಲ್ಲ. ಬರೀ ಡೊನೇಷನ್ಸ್, ಭ್ರಷ್ಟಾಚಾರ ಅಂತಲೇ ಹೇಳ್ಬೋದು. ಬರೀ ದುಡ್ಡಿನ ಮೇಲೆ ನಿಂತಿದೆ BJP ಸರ್ಕಾರ ಅನ್ನೋದು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದುಳಿದ ಜನಾಂಗ, ಬಡವ್ರಿಗೆ ಎಷ್ಟು ಹೆಲ್ಪ್ ಮಾಡಿದಾರೋ ಅದ್ರ ಆಪೋಸಿಟಾಗಿ ಕೆಲಸ ಮಾಡ್ತಾ ಇದ್ದಾರೆ BJPಯವರು. ಸ್ವಲ್ಪನೂ ಜನಕ್ಕೆ ಸಪೋರ್ಟಿವ್ ಅಂತ ಅಲ್ಲ, ದುಡ್ಡು ಅಂತ ಸಾಯ್ತಾ ಇದ್ದಾರೆ ಅಷ್ಟೇ BJPಯವರು. ಅಷ್ಟು ಜನ ಈಗ ಓದ್ಬಿಟ್ಟು PSI ಎಕ್ಸಾಮ್ ಅಂತೆಲ್ಲ ಬರೆದು ಇವ್ರುಗಳು ದುಡ್ಡಿನ ಆಸೆಗೆ ದುಡ್ಡು ತಗೊಂಡು ಈಗ ಮತ್ತೆ ಬರಿಬೇಕು, ಮತ್ತೆ ಓದಬೇಕು ಅಂದರೆ ಮತ್ತೆ ಸೂಸೈಡ್ಸ್ ಅದು ಇದು ಮತ್ತೆ ಸ್ಟಾರ್ಟ್ ಆಗುತ್ತೆ. ಈಗ ಎಷ್ಟೋ ಜನ ಕಷ್ಟ ಬಿದ್ದು ಓದಿದ್ದಾರೆ. ಯಾರೋ ದುಡ್ಡಿರೋರು ಮಾಡಿರೋ 2-3 ಜನದಿಂದ ಎಲ್ಲ ಮಕ್ಕಳ ಎಜುಕೇಷನ್ನು ಹಾಳಾಗ್ತಾ ಇದೆ. ಈಗಾಗಲೇ ಪೋಸ್ಟಿಂಗು ಟ್ರೈನಿಂಗ್ ನಡಿಬೇಕಿತ್ತು. ಈಗ ಮತ್ತೆ ಇವರು ಎಕ್ಸಾಮ್ ಬರೀಬೇಕು ಅಂತ ಅಂದರೆ ಎಜುಕೇಷನ್ ಅನ್ನೋದು ಇದೇ ಕಳ್ಕೊಂಡ್ಬಿಡ್ತಾ ಇದ್ದಾರೆ ಮಕ್ಕಳು. ಎಜುಕೇಷನ್ ಬೇಡ, ಸುಮ್ಮನೆ ದುಡ್ಡಿದ್ರೆ ಸಾಕು ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿದ್ದಾರೆ. ತಂದೆ ತಾಯಿಗಳು ಇದಕ್ಕೆ ಸಪೋರ್ಟ್ ಮಾಡಬಾರ್ದು. ದುಡ್ಡು ಇಸ್ಕೊಳೋರ್ಗೂ ಕೊಡೋರ್ಗೂ ಇಬ್ರಿಗೂ ಪಾಠ ಕಲಿಸ್ಬೇಕು. ಆ ಪಾಠ ಕಲಿಸ್ಬೇಕು ಅಂತಂದರೆ ನಮ್ಮ ಕಾಂಗ್ರೆಸ್ ಬಂದ್ರೇ ಅದಾಗೋದು. BJP ಕೈಯಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ. ಜಾಸ್ತಿ ಭ್ರಷ್ಟಾಚಾರನ ನಡೀತಾ ಇದೆ ಹೊತ್ತು ಒಳ್ಳೇದೇನೂ ನಡೀತಾ ಇಲ್ಲ. ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿ. ಮೇ ಲಡ್ಕಿ ಹೂ ಮೇ ಲಡಕ್ ಸಕತಿ ಹೂ ಅಂತ ಅಂದ್ಬಿಟ್ಟು ಪ್ರಿಯಾಂಕಾ ಗಾಂಧಿ ಮ್ಯಾಮ್ ಹೇಳಿದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡಿಬಿಟ್ಟು ಒಂದು ಸಾಥ್ ಕೊಡಿ, ಏನು ಅಂತ ನಾವು ತೋರಿಸ್ತೀವಿ, ನಮಗೊಂದು ಚಾನ್ಸ್ ಕೊಡಿ ಅಷ್ಟೇ. ಭ್ರಷ್ಟಾಚಾರ ಅಂತಂದರೆ ಈಗ ದುಡ್ಡು, ಲಂಚ, ಬರೀ ಲಂಚ ತಗೊಂಡೇ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಕಷ್ಟ ಬಿದ್ದು ಓದ್ತಿರೋ ಮಕ್ಕಳಿಗೆ ಇಲ್ಲ ನನ್ನ ತಂದೆ ತಾಯಿ ಕಷ್ಟ ಬಿದ್ದು ಓದಿಸ್ತಿದ್ದಾರೆ, ನಾನು ಕಷ್ಟಪಟ್ಟು ಓದಬೇಕು ಅನ್ನೋ ಮಕ್ಕಳಿಗೆ ಮುಂದೆ ಬಿಡ್ತಾ ಇಲ್ಲ. ಲಂಚ ತಗೊಂಡು ತಿಂದಿದ್ದೀಗ ಅಂತವ್ರಿಗೆ ಮತ್ತೆ ಅವ್ರಿಗೆ ಕೊಟ್ಟರೆ ಈ ಸಮಾಜ ಮತ್ತೆ ಕರೆಕ್ಟಾಗಿ ಆಗಲ್ಲ. ವರದಿ ಮುರಳೀಧರನ್ ಆರ್ ಹಿರಿಯೂರು.